ಕೊಗ್ರಿ ಡಿಸ್ಟ್ರಿಕ್ಟ್ 317D ಇವರೆಲ್ಲ ಸಹಯೋಗದೊಂದಿಗೆ ವೆನ್ಲಾಕ್ ಆಸ್ಪತ್ರೆಯ ರಕ್ತನಿಧಿ ಇದರ ಆಶ್ರಯದೊಂದಿಗೆ ಅವರ ಸಹಕಾರದೊಂದಿಗೆ ಒಂದು ರಕ್ತದಾನ ಶಿಬಿರವನ್ನು ನಾವು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮ ಜೊತೆ ರಕ್ತನಿಧಿ ವೆನ್ಲಾಕ್ ಆಸ್ಪತ್ರೆ ಇದರ ಹಿರಿಯ ವೈದ್ಯರು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಶರತ್ ಅವರು ಬಂದಿದ್ದಾರೆ. ಅವ್ರನ್ನ ನಾವು ಎಲ್ಲರ ಪರವಾಗಿ ನಾವು ಆತ್ಮೀಯವಾಗಿ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮಕ್ಕೆ ಲೈನ್ ಡಿಸ್ಟ್ರಿಕ್ಟ್ 317D ಇದರ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ವಸಂತ್ ಶೆಟ್ಟಿ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರನ್ನ ನಾನು ಹಾಗೆ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಕೆ ಕೃಷ್ಣಾನಂದಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಲಯನ್ಸ್ ಆಂಟೋನಿ ಅವರಿದ್ದಾರೆ, ಶ್ರೀಲತಾ ಅವರಿದ್ದಾರೆ. ಎಲ್ಲರನ್ನ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಲಿಯೋ ಬಂಧುಗಳನ್ನ, ಲಯನ್ಸ್ ಬಂಧುಗಳನ್ನ ಹಾಗೂ ಮಾಧ್ಯಮದ ಹೊಸಕಲ್ಲು ಶಿವು ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ಶರತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನು ಅವರ ಹತ್ರ ಕೇಳ್ಕೊಳ್ತೇನೆ. ಈ ಒಂದು ರಕ್ತದ ಬಗ್ಗೆ ಕಾಳಜಿಯನ್ನು ವಹಿಸಿ ರಕ್ತ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಜನರಿಗೆ ರಕ್ತವನ್ನು ಒದಗಿಸಲಿಕ್ಕೆ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿದಂತಹ ಮುಖ್ಯವಾಗಿ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೋಮ್ ಗಾರ್ಡ್ ಕಮಾಂಡೆಂಟ್ ಆದಂತಹ ಮಿತ್ರರಾದಂತಹ ಡಾಕ್ಟರ್ ಮುರಳಿಮೋಹನ್ ಸುಲ್ತಾನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಲಯನ್ಸ್ ಕ್ಲಬ್ನೊಂದಿಗೆ ಸಂಯೋಜಿಸಿ ಇವತ್ತು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳುವಲ್ಲಿ ಇವತ್ತು ಕಾರಣೀಭೂತರಾದಂತಹ ಲಯನ್ಸ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಶ್ರೀಯುತ ವಸಂತ್ ಶೆಟ್ಟಿ ಅವರೇ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ನೆರೆದಂತಹ ಲಯನ್ಸ್ ಕ್ಲಬ್ನ ಪದಾಧಿಕಾರಿಯಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಅವರೇ ಮತ್ತು ನಮ್ಮ ಲಿಯೋ ಕ್ಲಬ್ನ ಅಧ್ಯಕ್ಷರಾದಂತಹ ಆರನ್ ಅವರೇ ಬಂದಂತಹ ಎಲ್ಲ ಗೃಹ ರಕ್ಷಕರಾದ ಎಲ್ಲ ಸದಸ್ಯರೇ ಮತ್ತು ಎಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರೇ ಮತ್ತು ನಮ್ಮ ವೆನ್ಲಾಕ್ನ ರಕ್ತನಿಧಿಯ ಎಲ್ಲ ಸಿಬ್ಬಂದಿಯವರೇ ಮತ್ತು ಮಾಧ್ಯಮವರೇ, ಇವತ್ತಿನ ದಿವಸ ನಾವು ಕಳೆದ ಒಂದು 10 ತಿಂಗಳು ನಿರಂತರವಾಗಿ ಬಹಳ ಕಷ್ಟಪಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ರಕ್ತದ ಯಾವುದೇ ಲಭ್ಯತೆ ಇರಲಿಲ್ಲ. ನನಗೆ ಸರಿಯಾಗಿ ನೆನಪಿದೆ, ಪ್ರಥಮವಾಗಿ ನಮ್ಮ ಈ ಲಾಕ್ಡೌನ್ ಆದ ಮೇಲೆ ರಕ್ತದ ಬಗ್ಗೆ ಕಾಳಜಿ ವಹಿಸಿ ಒಂದು ರಕ್ತದಾನ ಮಾಡಬೇಕು, ರಕ್ತವನ್ನು ಒಟ್ಟಾಕಬೇಕಂತೇಳಿ ಪ್ರಥಮವಾಗಿ ಶಿಬಿರವನ್ನು ಮಾಡಿದವರಿದ್ರೆ ಡಾಕ್ಟರ್ ಮುರಳಿಮೋಹನ್ ಸುಲ್ತಾನ್ ಎಲ್ಲ ಅವರೊಡನೆ ಆ ಕೊರೋನಾ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಇದೇ ಒಂದು ವೆನ್ಯೂಯಲ್ಲಿ ಅವರು ಸಂಯೋಜಿಸಿ ಸುಮಾರು ನಮಗೆ ಒಂದು 50 ಯೂನಿಟ್ನಷ್ಟು ರಕ್ತವನ್ನು ಒಟ್ಟಾಕಿಕೊಟ್ಟರು. ಆ ಸಂದರ್ಭದಲ್ಲಿ ರಕ್ತ ಸಿಗುವುದೇ ಬಹಳ ಕಷ್ಟ ಇದೆ. ಆ ಸಂದರ್ಭದಲ್ಲಿ ಸಹ ರಕ್ತಕ್ಕೆ ನಿರಂತರವಾಗಿ ಅವರು ಶ್ರಮಿಸ್ತಾ ಬಂದಿದ್ದಾರೆ. ರಕ್ತವನ್ನು ಒಬ್ಬ ವ್ಯಕ್ತಿಗೆ ನೀಡುವಂತಹ ಪರಿಶ್ರಮದಲ್ಲಿ ಅವರ ಶ್ರಮ ಬಹಳ ಇದೆ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ತ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆ
ವಂದನೆಯನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ನಾವೆಲ್ಲ ಬಂದವರು ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಬೇಕಂತ ಮಾತ್ರ ನಮ್ಮ ಧ್ಯೇಯ, ಇಲ್ಲದಿದ್ದರೆ ಬೇರೆ ಯಾವುದೇ ಒಂದು ಬಿಸ್ನೆಸ್ ಇಲ್ಲ. ಇದೆ ರಕ್ತದಾನದಲ್ಲಿ ಬಿಸ್ನೆಸ್ ಇಲ್ಲ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಇದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಈ ವರ್ಡ್ ಸ್ವಯಂ ಪ್ರೇರಿತ ಅಂತ ಬಂದದ್ದು ಇತ್ತೀಚೆಗೆ, ಮೊದಲು ಇರಲಿಲ್ಲ. ಮೊದಲೆಲ್ಲ ನೀವು ಪಿಕ್ಚರ್ಗಳಲ್ಲಿ ನೋಡಿರ್ಬೋದು, ರಕ್ತ ಕೊಡುವಾಗ 100 ರೂಪಾಯಿ ಹಣ ಕೊಡುವುದು, ಹೀರೋಯಿನ್ ಅನ್ನು ಸಾಕಲಿಕ್ಕೆ ರಕ್ತ ಕೊಟ್ಟು ಸಾಕುವುದು, ಅಂಥದ್ದೆಲ್ಲ ಸಂದರ್ಭ ಇದೆ. ಆದರೆ ಈಗ ಆಗಿಲ್ಲ. ಯಾಕಂತ ಹೇಳಿದ್ರೆ ರಕ್ತದಲ್ಲಿ ಕೆಲವು ಕಾಯಿಲೆಗಳು ಹರಡ್ತವೆ. ಈಗಿನ ಕಾಲದಲ್ಲಿ ಕೊರೋನಾ ಸಹ ಇದೆ. ಕೊರೋನಾಕ್ಕೆ ಇರುವಂತಹ ಆಂಟಿಬಾಡಿ ಇರುತ್ತೆ, ಕೊರೋನಾದ ವೈರಸ್ ಇರುತ್ತಿತ್ತು ರಕ್ತದಲ್ಲಿ. ರಕ್ತದಾನ ಮಾಡಲಿಕ್ಕೆ ಕೊರೋನಾ ಬಂದು ಕನಿಷ್ಠ ಪಕ್ಷ 6 ತಿಂಗಳಾಗಿರ್ತಿತ್ತು. ಆದರೆ ಕೊರೋನಾದ ಪ್ಲಾಸ್ಮಾ ಕೊಡಬೇಕಾದ್ರೆ 28 ದಿನ ಆಗಿರ್ತದೆ. ಕೊರೋನಾ ಬಂದು ನೆಗೆಟಿವ್ ಬಂದು ಕೊರೋನಾದ ಫಸ್ಟ್ ರಿಪೋರ್ಟ್ ಬಂದು 28 ದಿನ ಆಗಿರ್ತದೆ. ಹಾಗಾಗಿ ಕೊರೋನಾದ ಪ್ಲಾಸ್ಮಾ ಡೊನೇಷನ್ ಬೇರೆ, ನಾವು ಮಾಡುವಂಥ ರಕ್ತದಾನ ಮಾಡುವಂಥದ್ದು ಬೇರೆ. ಈ ರಕ್ತದಾನ ಮಾಡುವಂಥದ್ದು ನಮ್ಮ ಎಲ್ಲ ಎಲೆಕ್ಟಿವ್ ಕೇಸಸ್, ಎಮರ್ಜೆನ್ಸಿಗಳಿಗೆ ರಕ್ತದಾನ ಎಲ್ಲಿ ಹೋಗ್ತದೆ ಅಂತ ನೀವು ಆಲೋಚನೆ ಮಾಡಬಹುದು. ಒಬ್ಬ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದರೆ ರಕ್ತದ ಅಗತ್ಯತೆ ಇದೆ. ಥ್ಯಾಲಸೀಮಿಯಾಕ್ಕೆ ಜೀವನ ಪರ್ಯಂತ ರಕ್ತದ ಅಗತ್ಯ. ಹುಟ್ಟಿದ ದಿನದಿಂದ ಸಾವಿನವರೆಗೆ ಪ್ರತಿ 21 ದಿನ ಒಂದು ಸಾರಿ ಅವನ ರಕ್ತವನ್ನು ಪಡೆಯಬೇಕಾಗುತ್ತೆ. ನಾವು ನಮ್ಮ ರಕ್ತ ನಿಧಿಯಲ್ಲಿ ವರ್ಷಕ್ಕೆ ಸುಮಾರು 2,000 ಯೂನಿಟ್ನಷ್ಟು ಈ ಥ್ಯಾಲಸೀಮಿಯಾ ಇರುವಂತಹ ಮಕ್ಕಳಿಗೆ ರಕ್ತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಿಮೋಫೀಲಿಯಾ, ರಕ್ತಸ್ರಾವದ ಕಾಯಿಲೆ, ಕ್ಯಾನ್ಸರ್ದಂತ ಕಾಯಿಲೆ, ಇವರಿಗೆಲ್ಲ ರಕ್ತದ ಒಂದು ಅಗತ್ಯತೆ ಇದೆ. ಇವರಿಗೆಲ್ಲ ರಕ್ತ ನಿರಂತರವಾಗಿ ಕೊಟ್ಟರೆ ಮಾತ್ರ ಸಿಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿ 18 ವರ್ಷದಿಂದ 60 ವರ್ಷದವರೆಗೆ ರಕ್ತದಾನ ಮಾಡಬಹುದು. ಅವನ ದೇಹದಲ್ಲಿ ಸುಮಾರು 5 ರಿಂದ 5.5 ಲೀಟರ್ನಷ್ಟು ರಕ್ತ ಇರ್ತದೆ. ಅವನಿಗೆ ಬೇಕಾಗುವುದು ಬರೀ 3 ಲೀಟರ್ನಷ್ಟು ರಕ್ತ ಮಾತ್ರ ಅವನ ದಿನನಿತ್ಯ ಕೆಲಸಕ್ಕೆ. ಹೆಚ್ಚಿಗೆ ರಕ್ತದಲ್ಲಿ ಅವನು ಬರೀ 350 ml ನಷ್ಟು ರಕ್ತವನ್ನು ದಾನ ಮಾಡ್ತಾನೆ. ಈ 350 ml ದಾನ ಮಾಡಿದ್ದನ್ನು ನಾವು ಸಪರೇಟ್ ಮಾಡ್ತೇವೆ. ಬೇರೆ ಬೇರೆ ರೆಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್, ಬ್ಲ್ಯಾಕ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ. ಇದನ್ನು ಬರೀ 35 ದಿನ ಮಾತ್ರ ಇಡ್ಲಿಕ್ಕೆ ಆಗುತ್ತೆ. ಇದಕ್ಕೆ ಇನ್ನೊಂದು ದ್ರಾವಣ ಸ್ಯಾಗಮ್ ಅಂತ ಫ್ಲೂಯಿಡ್ ಸೇರಿಸಿದ್ರೆ ಹೆಚ್ಚಂದ್ರೆ 1 ವಾರ ಹೆಚ್ಚು ಇಡ್ಬೋದು, 42 ದಿನ ಇಡ್ಬೋದು. ಅದೇ ರೀತಿಯಾಗಿ ಪ್ಲಾಸ್ಮಾವನ್ನು ಮಾತ್ರ 1 ವರ್ಷದಷ್ಟು ಕಾಲ ಇಡಬಹುದು, ಪ್ಲಾಸ್ಮಾದ ಅಂಶವನ್ನು. ಅದೇ ರೀತಿ ಪ್ಲೇಟ್ಲೆಟ್ಸ್ ಅನ್ನು ಬರೀ 5 ದಿನ ಮಾತ್ರ ಇಡ್ಲಿಕ್ಕೆ ಆಗುತ್ತೆ. ಹಾಗಾದ್ರೆ ನಮ್ಗೆ 5 ದಿನಕ್ಕೊಮ್ಮೆ ಹೊಸ ರಕ್ತ ಬರ್ತಾ ಇರ್ಬೇಕು ರಕ್ತ ನಿಧಿಗೆ. ಹಾಗಾಗಿ ಈ ರಕ್ತವನ್ನು ಕಲೆಕ್ಟ್ ಮಾಡುವುದು ನಿರಂತರ ಪ್ರಕ್ರಿಯೆ. ಇವತ್ತು ನಮಗೆ 100 ಯೂನಿಟ್ ಸಿಕ್ಕಿತ್ತಂತ ನಾವು ಹಿಗ್ಗುವಾಗಿ, ಅದೇ ಬರುವ ವಾರದಲ್ಲಿ ರಕ್ತ ಸಿಗದಿದ್ದರೆ ಪ್ಲೇಟ್ಲೆಟ್ ಇರುವುದಿಲ್ಲ. ಹಾಗಾಗಿ ರಕ್ತದ ಅಗತ್ಯತೆ ನಿರಂತರವಾಗಿದೆ. ಅದನ್ನು ಸಮಾಜದಲ್ಲಿ ನಾವು ಪ್ರತಿಯೊಬ್ಬರು ಇದರ ಬಗ್ಗೆ ಕಾಳಜಿ ವಹಿಸಿ ರಕ್ತದಾನವನ್ನು ಬಗ್ಗೆ ಜನರನ್ನು ಪ್ರೇರೇಪಣೆ ಮಾಡುವುದು ಮಹತ್ ಕಾರ್ಯ. ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಚಂದರ್ ಅವರು ನಿರಂತರವಾಗಿ ಪ್ರತಿ ವರ್ಷ ಕೆಲವು ಬುಕ್ಗಳನ್ನು ರಿಲೀಸ್ ಮಾಡ್ತಾರೆ ರಕ್ತದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ, ಅವರನ್ನು ಮೋಟಿವೇಟ್ ಮಾಡ್ತಾರೆ. ಡೋನರ್ ಮೋಟಿವೇಶನ್ ಅಂತ ಹೇಳುವುದು ಬಹಳ ಮುಖ್ಯವಾದಂತಹ ವಿಷಯ. ಈ ಒಂದು 5 ದಿನ ಆದ್ಮೇಲೆ ರಕ್ತ ಸಂಖ್ಯೆಯಲ್ಲಿ ಪ್ಲೇಟ್ಲೆಟ್ ಇಲ್ಲ ಅಂದ್ರೆ ಡೆಂಗು ಜ್ವರದಿಂದ ಬಂದವನು ಸಾವನ್ನಪ್ಪಬೇಕಾಗುತ್ತೆ. ಹಾಗಾಗಿ ನಿರಂತರ ಪ್ರಕ್ರಿಯೆ ಇದಕ್ಕೆ. ಪ್ರತಿಯೊಬ್ಬ ನಮ್ಮ ಸಮಾಜದಲ್ಲಿ ಇರುವಂತಹ ಪ್ರಜೆಯ ಒಂದು ಆದ್ಯ ಕರ್ತವ್ಯ ರಕ್ತ ನಿಧಿಯ ಬಗ್ಗೆ ಕಾಳಜಿ ವಹಿಸಿ. ನಾವೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೇವೆ, ಸ್ಪೆಷಲ್ ಡೇ ಮಾಡ್ತೇವೆ, ಯಾವುದೇ ಹಬ್ಬ ಹರಿದಿನ ಮಾಡ್ತೇವೆ. ಈ ದಿನ ಬೆಳಿಗ್ಗೆ 1 ಯೂನಿಟ್ ರಕ್ತವನ್ನು ನೀಡಿ ಇಂತಹ ಕಾರ್ಯವನ್ನು ನಾವು ಸೆಲೆಬ್ರೇಟ್ ಮಾಡಿದ್ರೆ ಬಹಳ ಅರ್ಥಪೂರ್ಣ ಆಗಿದೆ. ಹಾಗೆ ಹೋಮ್ ಗಾರ್ಡ್ ದಿನಾಚರಣೆಯನ್ನು ಇವತ್ತು ಎಲ್ಲ ಹೋಮ್ ಗಾರ್ಡ್ನವರು, ಕಮಾಂಡೆಂಟ್ ಅವರು, ಮತ್ತೆ ಲಯನ್ಸ್ ಕ್ಲಬ್ನವರು, ಮತ್ತೆ ನೆರೆದಂತವರು ತಾವೆಲ್ಲರೂ ಒಟ್ಟಾಗಿ ಮಾಡಿದಂಥ ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ ಇದು. ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಸಮಾಜದಲ್ಲಿ ಎಲ್ಲರಿಗೂ ಒಳಿತನ್ನು ಮಾಡುವಂಥ ಕಾರ್ಯಕ್ರಮ. ಹಾಗಾಗಿ ಇದಕ್ಕೆ ಧನ್ಯವಾದವನ್ನು ಜಾಸ್ತಿ ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಡಾಕ್ಟರ್ ಮುರಳಿ ಮೋಹನ್ ಚಂದರ್ ಅವರು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ. ಕೋವಿಡ್ ಸಂದರ್ಭದಲ್ಲಿ ನಾವು ಇದೇ ಹಾಲ್ನಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಆಹಾರ ಕಿಟ್ಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಮುರಳಿ ಮೋಹನ್ ಚಂದರ್ ಅವರ ನೇತೃತ್ವದಲ್ಲಿ ನಡೆದಿದ್ದು, ಆ ಕಾರ್ಯಕ್ರಮಕ್ಕೆ ಸಹ ನಾನು ಬಂದಿದ್ದೇನೆ. ಹಾಗೆ ನಾವು ಅವರ ನಿರಂತರ ಸೇವಾ ಕಾರ್ಯಕ್ರಮವನ್ನು ಅವರು ವಾಟ್ಸಪ್ನಲ್ಲಿ ಕಳಿಸ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೆ. ಒಂದು ಈ ಅವರ ವೈದ್ಯ ವೃತ್ತಿಯ ಮಧ್ಯದಲ್ಲಿ ಇಷ್ಟೊಂದು ಸಮಾಜಮುಖಿ ಕೆಲಸವನ್ನ ಮಾಡ್ತಿರುವಂತ ಡಾಕ್ಟರ್ ಮುರಳಿ ಮೋಹನ್ ಅವರು ನಿಜವಾಗ್ಲೂ ನಿಮ್ಮ ಸೇವೆಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ಶರತ್ ಅವರು ರಕ್ತದ ಮಹತ್ವದ ಬಗ್ಗೆ ತಿಳಿ ಹೇಳಿದ್ದಾರೆ.
ರಕ್ತದ ಅವಶ್ಯಕತೆ ಮನುಷ್ಯನಿಗೆ ಆಕ್ಸಿಡೆಂಟ್ ಆದಾಗ ನಾವಷ್ಟು ಜಾತಿ ಧರ್ಮ ಇದೆಲ್ಲ ಇದೆ. ಆದರೆ ಆಕ್ಸಿಡೆಂಟ್ ಆದಾಗ ರಕ್ತದ ಅಗತ್ಯ ಇದ್ದಾಗ ರಕ್ತ ಯಾರಿಂದ ಬಂದಿದೆ, ಯಾವ ಧರ್ಮದವನಿಂದ ಬಂದಿದೆ, ಯಾವ ಜಾತಿಯವನಿಂದ ಬಂದಿದೆ ಅನ್ನೋದು ಯಾರು ನೋಡುದಿಲ್ಲ. ಈಗ ಒಂದು ಅರ್ಜೆಂಟಿಗೆ ಒಂದು ರಕ್ತ ಬೇಕು, ಈ ಬ್ಲಡ್ ಗ್ರೂಪಿನ ರಕ್ತ ಬೇಕು ಅಂತೇಳಿ ಅಷ್ಟೇ ಕೇಳುವುದು. ಈ ಜಾತಿಯವರ ಆಸ್ಪತ್ರೆಯಲ್ಲಿ ಇದ್ದಾರೆ, ಅದಕ್ಕೆ ಈ ಜಾತಿಯವರ ರಕ್ತ ಬೇಕಂತ ಯಾರು ಕೇಳುದಿಲ್ಲ. ಜಾತಿ ಧರ್ಮ ಎಲ್ಲ ನಾವು ಮನುಷ್ಯರು ಮಾಡ್ಕೊಂಡದ್ದು. ಆದರೆ ರಕ್ತಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಅಗತ್ಯ ಇರುವವನು ಜೀವಿಸುವಂತ ಕೆಲಸ ಈ ನಮ್ಮ ರಕ್ತದಾನ ಶಿಬಿರಗಳ ಮೂಲಕ ಆಗ್ತದೆ ಅಂತ ಒಂದು ಶಿಬಿರವನ್ನ ಲಯನ್ಸ್ ಕ್ಲಬ್ ಮತ್ತು ಗೃಹ ರಕ್ಷಕ ದಳದ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹಾರೈಸಿ ನಮ್ಮ ಲಯನ್ಸ್ ಬಂಧುಗಳಿಗೆ ಸಹ ನಾವು ನಮ್ಮ ಲಯನ್ಸ್ ನಲ್ಲಿ ಏನಾಗಿದೆ ಸ್ವಲ್ಪ ಏಜಿನವರು ಜಾಸ್ತಿ, ಹಾಗಾಗಿ ನಾವು ಕಾರ್ಯಕ್ರಮ ಆಯೋಜಿಸ್ತೇವೆ. ಆದರೆ ರಕ್ತ ಕೊಡ್ಲಿಕ್ಕೆ ವಿಷಯ ಬಂದಾಗ ನಮ್ಮ ಹೆಚ್ಚಿನವರದ್ದು ನಾವು ಡಯಾಬಿಟಿಕ್, ಶುಗರ್ ಮತ್ತೆ ಬ್ಲಡ್ ಪ್ರೆಷರ್ ಎಲ್ಲ ಕಾರಣದಿಂದಾಗಿ ನಾವು ಕೊಡದೇ ಇರುವಂತ ಪರಿಸ್ಥಿತಿ ಇರ್ತದೆ. ಆದ್ರೆ ಕೆಲವೊಮ್ಮೆ ಅದು ಕಾರ್ಯಕ್ರಮ ಬಿದ್ದಾಡ್ಬೋಗ್ತದೆ ಅಂತ, ಯಾಕಂದ್ರೆ ನಮ್ಮದು ಹೆಚ್ಚಿನವರದ್ದು ನಾವು ರಕ್ತ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಸಮಾಜಕ್ಕೆ ಅಗತ್ಯ ಇರುವಂತ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ನಾವಿದ್ದೇವೆ. ಆದ್ರೆ ನಾವೆಲ್ಲ ಯಾರಿಗೆ ಸಾಧ್ಯ ಉಂಟು ನಾವು ಅಂತವ್ರು ಸಹ ರಕ್ತವನ್ನು ದಾನ ಮಾಡುವ ಅಂತ ಹೇಳಿದ್ರೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅವರು ಸಮಾಜದ ಬೆನ್ನೆಲುಬಿದ್ದಾಗ, ಯಾಕಂದ್ರೆ ಅವರು ರಕ್ತ ಕೊಡೋದಿಲ್ಲ ಅಂತಲ್ಲ, ಕೊಡ್ತಾರೆ. ಒಂದು 4 ಜನ ಪ್ರತಿ ಶಿಬಿರದಲ್ಲೂ ಕೊಡ್ತಾರೆ. ಆದ್ರೆ ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸಲಿಕ್ಕೆ ಒಂದು ಬ್ಯಾಕ್ ಸ್ಟೇಜ್ ವರ್ಕರ್ಸ್ ಅಂತ ಬೇಕಾಗುತ್ತೆ. ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಮಗೆ ಬಹಳಷ್ಟು ಖರ್ಚುಗಳಿದೆ, ಮತ್ತೆ ಅದರ ಹಿಂದಿನ ಕಷ್ಟಗಳಿದೆ. ಅದಕ್ಕೆ ಅವರು ಬೆನ್ನೆಲುಬಾಗಿ ನಿಲ್ತಾರೆ. ಲಯನ್ಸ್ನವರು ಯಾವತ್ತೂ ನಮ್ಮ ಹೋಮ್ ಗಾರ್ಡ್, ನಾನು ಈಗ 6 ವರ್ಷದಿಂದ ಹೋಮ್ ಗಾರ್ಡ್ ಅಲ್ಲಿ ಇದ್ದೇನೆ. ಯಾವುದೇ ಕಾರ್ಯಕ್ರಮಕ್ಕೆ ನಾನು ಲಯನ್ಸ್ಗೆ ಹೇಳಿದ್ರೆ ಅವರು ಇಲ್ಲ ಅಂತ ಹೇಳುವುದಿಲ್ಲ. ಅವರು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ನಮಗೆ ಎಸ್ ನೀವು ಮುಂದೆ ಹೋಗಿ, ವಿಜಯ ವಿಷ್ಣು ಮನೆಗೆ ಇರ್ಬೋದು, ಲಯನ್ಸ್ ಪೀಟರ್ ಆಂಟೋನಿ ಆವಾಗಿಂದ ನಾನು ಇದರಲ್ಲಿದ್ದೆ. ನಿಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ KC ಪ್ರಭು ನನ್ನ ಪುಸ್ತಕಕ್ಕೆ 1,000 ಪುಸ್ತಕಕ್ಕೂ ಸಹ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತೆ ಮೊನ್ನೆ ನಮಗೆ ಅಕ್ಕಿ ಕೊಡ್ಬೇಕಂತಾದಾಗ ಸುಮಾರು 5 ಕ್ವಿಂಟಲ್ ಅಕ್ಕಿ, 10 kg ಅಕ್ಕಿಯಾಗಿ ಎಲ್ಲ ಹೋಮ್ ಗಾರ್ಡ್ಸ್ಗಳಿಗೂ ಲಯನ್ಸ್ನವರು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ನಾವು ಇದನ್ನೇ ಕೇಳಿದ್ರು ಸಹ ಲಯನ್ಸ್ನವರು ನಮ್ಗೆ ಇಲ್ಲ ಅಂತ ಹೇಳುವುದಿಲ್ಲ. ಮುಂದೆಯೂ ನಿಮ್ಮ ಸಹಕಾರದ ನಿರೀಕ್ಷೆಯನ್ನು ಹೋಗಿದ್ದೇವೆ. ನೀವು ಯಾವುದೇ ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮಂತಹವರ ಸಹಕಾರ, ಪ್ರೋತ್ಸಾಹ ಮತ್ತು ಬೆನ್ನೆಲುಬಾಗಿ ನಿಲ್ಲುವುದು ಅತಿ ಅಗತ್ಯ. ಸೊ ಇವತ್ತು ಸಹ ನಮಗೆ ಹೇಮಾ ಅವರು ಹೇಳಿದ್ರು ನಮ್ಗೆ ಒಂದು ಕಾರ್ಯಕ್ರಮ ಬೇಕು ಮಾಡೋಣ ಅಂತ ಹೇಳಿ. ನಾನು ಇಮಿಡಿಯೇಟ್ ಹೇಳಿದೆ, ಯಾಕಂದ್ರೆ ಲಯನ್ಸ್ ಹೇಮಾ ಅವರು ನಮ್ಗೆ ಸುಮಾರು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. 4-5 ವರ್ಷಗಳಿಂದ ನಮ್ಮ ಜೊತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ನಮ್ಮ ಈ ಸಹಕಾರ ನೀಡಿದ್ದಕ್ಕೆ ಧನ್ಯವಾದ ಹೇಳುತ್ತಾ, ಕೊನೆಯದಾಗಿ ನಮ್ಮ ಕೃಷ್ಣಾನಂದ ಪೈ ಅವರು ಲಯನ್ಸ್ ಕ್ಲಬ್ ಮಂಗಳೂರು ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಮತ್ತು ಪೌರ ರಕ್ಷಣೆ ಇವೆಲ್ಲ ಮಾಡಬೇಕು ಅಂತೇಳಿ ಯಾವಾಗದಿಂದಲೂ ಇಷ್ಟು ವರ್ಷ ಸಹಕಾರ ಕೊಟ್ಟಿದ್ದೇವೆ ನಾವು. ಇನ್ನು ಮುಂದಕ್ಕೂ ನಾವು ನಿಮಗೆ ಸಹಕಾರ ಕೊಡ್ತೇವೆ. ನೀವು ಹೇಳಿದಾಗೆ ಇವತ್ತು ನಮ್ಮ ಕ್ಲಬ್ಬಿನಲ್ಲಿ ಒಂದು 2-3 ಜನ ರಕ್ತದಾನ ಮಾಡಲಿಕ್ಕೆ ತಯಾರಿದ್ದಾರೆ. ಅವರನ್ನು ಕರ್ಕೊಂಡು ಬಂದಿದ್ದೇವೆ. ಅವರಿಗೂ ಅಭಿನಂದನೆಗಳು ಬಂದದಾಗಿ. ಇನ್ನು ಮುಂದಕ್ಕೂ ನಮಗೆ ನೀವು ಸಹಕಾರ ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಪ್ರತಿ ವರ್ಷ ಚೇಂಜ್ ಆಗ್ಬೋದು, ಆದ್ರೂ ಸಹಕಾರ ಯಾವತ್ತೂ ಇದೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯದಾಗಿ ಉಳ್ಳಾಳ ಘಟಕದ ಹಿರಿಯ ಗೃಹ ರಕ್ಷಕರಾದಂತಹ ಸುನೀಲ್ ಅವರು ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಗೃಹ ರಕ್ಷಕ ಸಿಬ್ಬಂದಿಗಳೇ, ಡಾಕ್ಟರ್ಗಳೇ ಕರಿಗೂ ನಾನು ವಂದನೆಯನ್ನು ಅರ್ಪಿಸುತ್ತಾ ನಮ್ಮ ಕಾರ್ಯಕ್ರಮ ಶುರುವಾತ ಮಾಡಿಸ್ತೇನೆ. ಥ್ಯಾಂಕ್ ಯು.
ಕಚೇರಿಯಲ್ಲಿ ನಡೆಯುವ ರಕ್ತದಾನ ಶಿಬಿರದಲ್ಲಿ ಈ ರಕ್ತದಾನ ಈಗಷ್ಟೇ ಶುರುವಾಯಿತು. ರಕ್ತದಾನ ಶ್ರೇಷ್ಠ ದಾನ, ಅದನ್ನು ನಾವು ಎಲ್ಲಿಂದ ಕೂಡ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನುಷ್ಯನ ಜೀವ ಉಳಿಸಬೇಕಾದ್ರೆ ರಕ್ತ ಅಗತ್ಯ. ಈ ನಿಟ್ಟಿನಲ್ಲಿ ರಕ್ತದಾನದ ಮಹತ್ವ ಏನಂತ ನಮಗೆ ತಿಳಿತು. ಬರಲ್ಲ ಕೊರೋನಾ ಟೈಮ್ ಬ್ಲಡ್ ಮಸ್ತ್ ಕೊಡೋದು, ಕೊರೋನಾದ ಟೈಮ್ ಬ್ಲಡ್ ಕ್ಲಾಸ್ ಕೂಡ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮೀಣ ದಳ ಹಾಗೂ ಪೌರ ರಕ್ಷಣಾ ಮಂಗಳೂರು ಹಾಗೂ ಮಂಗಳೂರು ಡಿಸ್ಟ್ರಿಕ್ಟ್ ಮಂಗಳೂರು ಇವರ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ನಾವು ಜಿಲ್ಲಾ ಕಚೇರಿಯಲ್ಲಿ ಆಯೋಜಿಸಿದ್ದೇವೆ. ಹೀಗಾಗಿ ಈಗ ಕೊರೋನಾ ಸದ್ಯದ ಮಟ್ಟಿಗೆ ಕೊರೋನಾ ಇರುವುದರಿಂದ ರಕ್ತದ ಅವಶ್ಯಕತೆ ತುಂಬ ಇರುವುದರ ಕಾರಣ ನಾವು ಜಿಲ್ಲಾ ಕಚೇರಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ 2ನೇ ಬಾರಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿರುತ್ತೇವೆ. ಇದಕ್ಕೆ ನಮ್ಮ ಜಿಲ್ಲಾ ಕಮಾಂಡೆಂಟ್ ಆದ ಮುರಳಿ ಮೋಹನ್ ಚಿಂತಾರ್ ಅವರು ನಮ್ಮ ಸಹಕಾರ ನೀಡಿರುತ್ತಾರೆ. ಹಾಗೂ ನಾವು ರಕ್ತದಾನ ಮಾಡಿ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಶಿಬಿರವನ್ನು ಆಯೋಜಿಸಿರುತ್ತೇವೆ.